ಪ್ರತಿಭಟನೆ ವೇಳೆ ಬಂಧಿಸಲು ಹೋದ ಮಹಿಳಾ ಪೊಲೀಸ್ ಮತ್ತು ಬಿಜೆಪಿ ಕಾರ್ಯಕರ್ತ ಒಬ್ಬರ ಎಳೆದಾಟದಲ್ಲಿ ಕಾರ್ಯಕರ್ತೆಯ ಬಟ್ಟೆ ಹರಿದು ಹೋದುದು ಹುಬ್ಬಳ್ಳಿಯಲ್ಲಿ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಹೊರಬಿದ್ದಿರುವ ವಿಡಿಯೋದಂತೆ ಆ ಕಾರ್ಯಕರ್ತೆಯ ಸುತ್ತ ಬಂಧಿಸಲು ಮಹಿಳಾ ಪೊಲೀಸ್ ಅಲ್ಲದೆ ಗಂಡಸು ಪೊಲೀಸರು ಸುತ್ತುವರೆದಿದ್ರು. ಪೊಲೀಸರು ಬಂಧಿಸಿ ಬಸ್ಗೆ ಹತ್ತಿಸುವ ವೇಳೆ ಆ ಕಾರ್ಯಕರ್ತೆಯು ಅದನ್ನ ಆಗೊಡಲು ಬಿಡದಂತೆ ನಡೆದುಕೊಂಡಿದ್ದಾರೆ. ಇದರಿಂದ ಪೊಲೀಸರು ಮತ್ತು ಆಕೆಯ ನಡುವೆ ತಿಕ್ಕಾಟ ನಡೆದು ಆಕೆಯ ಬಟ್ಟೆ ಹರಿದು ಹೋಗಿದೆ. ಕಾರ್ಯಕರ್ತೆಯನ್ನ ಅರೆಬೆತ್ತಲು ಮಾಡಲಾಗಿದೆ. ಪೊಲೀಸರು ದೌರ್ಜನ್ಯ ಎಂದು ಈ ಬಗೆಗೆ ಬಿಜೆಪಿಯು ಖಂಡಿಸಿದೆ. ಕ್ಷಿಪ್ರ ಮತಪಟ್ಟಿ ಪರಿಷ್ಕರಣೆ ಸಂಬಂಧ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ವಾಗ್ವಾದವಿತ್ತು. ಈ ಸಂಬಂಧ ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಕರ್ಲಕುಂಟ ವಿರುದ್ಧ ಬಿಜೆಪಿಯ ಕೆಲವು ಕಾರ್ಯಕರ್ತರು ಸಿಡಿದೆದ್ದಿದ್ರು. ಅದರ ವಿರುದ್ಧ ಸುವರ್ಣ ಅವರು ಪೊಲೀಸರಿಗೆ ದೂರು ನೀಡಿದ್ರು. ಆ ಮಹಿಳಾ ಪ್ರತಿಭಟನಾಕಾರರನ್ನ ಬಂಧಿಸುವ ವೇಳೆ ಒಪ್ಪಲಾಗದ ಘಟನೆ ನಡೆದಿದೆ. ಈ ಸಂಬಂಧ ಎರಡೂ ಪಕ್ಷಗಳು ಪರಸ್ಪರ ಆಪಾದಿಸಿ ದೂರು ನೀಡಿವೆ. ಚಾಲುಕ್ಯ ನಗರ of Keshwapur police station limits in Hubli Dharwad city police commissionerate, wherein one lady wherein an incident has taken place where for a survey the concerned competent authorities have gone to the Chalukya Nagara, and in the process of getting information for the survey, there was some difference among the localites out there, and there was a scuffle in which a lot of people have gathered, and there was argument followed by physical abuse and assault. On the basis of that, 3 separate cases were registered over a period of time, and on 5th the one lady was taken to custody, and she was arrested in one of the cases lodged by one of the localite in attempt to murder case, where she has brutally attacked the other person and tried to very